ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸಂಭ್ರಮವನ್ನು ಇಮ್ಮಡಿಗೊಳಿಸುವ ನಿಟ್ಟಿನಲ್ಲಿ ಮಂಗಳೂರಿನ ವಿಕೆ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ವಿಕೆ ಲಿವಿಂಗ್ ಕಾನ್ಸೆಪ್ಟ್ ಶೋರೂಮ್ಗಳಲ್ಲಿ ವಿಕೆ ಉತ್ಸವ್ 2020ರ ಶಾಪ್ ವಿನ್ ಲಕ್ಕಿ ಕೂಪನ್ ಆಯೋಜಿಸಿದ್ದು, ನಗರದ ಯಯ್ಯಾಡಿಯಲ್ಲಿರುವ ವಿಕೆ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಶೋರೂಮ್ನಲ್ಲಿ ಲಕ್ಕಿ ಡ್ರಾದ ಅದೃಷ್ಟಶಾಲಿಗಳನ್ನು ಆಯ್ಕೆಗೊಳಿಸಲಾಯಿತು. ಗ್ರಾಹಕರಿಗೆ ಪ್ರತಿ ಸಂದರ್ಭದಲ್ಲಿ ಭರ್ಜರಿ ಆಫರ್ಗಳನ್ನು ನೀಡುತ್ತಾ ಮನಗೆದ್ದಿರುವ ಮಂಗಳೂರಿನ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ವಿಕೆ ಲಿವಿಂಗ್ ಕಾನ್ಸೆಪ್ಟ್ ಶೋರೂಮ್ಗಳಲ್ಲಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಿನ್ನೆಲೆಯಲ್ಲಿ ವಿಕೆ ಉತ್ಸವ್ 2020ರ ಶಾಪ್ ವಿನ್ ಲಕ್ಕಿ ಡ್ರಾ ಆಯೋಜಿಸಿತ್ತು. ಪ್ರತಿ 5,000 ಖರೀದಿಗೆ ಕೂಪನ್ ನೀಡಲಾಗಿತ್ತು. ಇದರ ಅದೃಷ್ಟಶಾಲಿಗಳನ್ನು ಇಂದು ಆಯ್ಕೆಗೊಳಿಸಲಾಯಿತು. ನಗರದ ಯಯ್ಯಾಡಿಯಲ್ಲಿರುವ ವಿಕೆ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಶೋರೂಮ್ನಲ್ಲಿ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಇನ್ನು ಮಂಗಳೂರಿನ ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಯೋಗೇಶ್ ಆಚಾರ್ಯ ಅವರು 2020ರ ಶಾಪ್ ವಿನ್ನ ಲಕ್ಕಿ ವಿಜೇತರನ್ನ ಆಯ್ಕೆಗೊಳಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿಕೆ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡ್ತಾ ಬರ್ತಾ ಇದೆ. ಮಾತ್ರವಲ್ಲದೆ ಗ್ರಾಹಕರ ಜೊತೆಗೆ ಉತ್ತಮ ಸಂಬಂಧವನ್ನ ನೀಡ್ತಾ ಬಂದಿದೆ ಅಂತ ಹೇಳಿದರು. ವಿಕೆ ಗ್ರೂಪಿನೊಂದಿಗೆ ಸಂಯೋಜಿಸುವ ಕೆನರಾ ಬ್ಯಾಂಕ್ ಸದೈವ ಸಂತೋಷ ಪಡುತ್ತದೆ. ಕೆನರಾ ಬ್ಯಾಂಕ್ ಟೇಕ್ಸ್ ಪ್ರೈಡ್ ಟು ಪಾರ್ಟಿಸಿಪೇಟ್ ವಿತ್ ವಿಕೆ ಗ್ರೂಪ್, the esteemed client of Canara Bank, and today when they are having their lucky draw, Canara Bank takes pride. And as he has rightly mentioned, for the quality products at a reasonable cost and with the best of the service, today VK has established a name of its own, and I'm very sure soon they will be establishing more branches which the customers are looking forward to have. ತದಬಳಿಕ ಮಾತನಾಡಿದ ಉದ್ಯಮಿ ರತ್ನಾಕರ್ ಜೈನ್ ಅವರು, ಬೆಳೀತಾ ಇರುವ ನಗರ ಪ್ರದೇಶದಲ್ಲಿ ವಿಕೆ ತನ್ನ ಸೇವೆಯನ್ನ ಇನ್ನಷ್ಟು ಯಶಸ್ವಿಗೊಳಿಸಲಿ ಅಂತ ಶುಭ ಹಾರೈಸಿದರು. ಈಗ ಮಂಗಳೂರು ನಗರದಲ್ಲಿ ಬೆಳೀತಿರುವಂತಹ ನಗರದಲ್ಲಿ ಯಾವುದೇ ಒಬ್ಬರು ಒಂದು ಐಟಮ್ ಪರ್ಚೇಸ್ ಗೃಹ ಬಳಕೆ ಐಟಮ್ ಪರ್ಚೇಸ್ ಮಾಡಬೇಕಾದ್ರೆ ಒಮ್ಮೆ ವಿಕೆಗೆ ಹೋಗಿ ನೋಡಿ ಬರುವಂತ ಹೇಳಿ ಆ ಮಾತು ಬರುವಂತಹ ಕಾಲಕ್ಕೆ ಅವರು ಶಾಪನ್ನು ಮೂಡಿಸಿಕೊಂಡು ಬಂದಿದ್ದಾರೆ. ಅದು ಅತಿ ಶೀಘ್ರದಲ್ಲಿ ಎಲ್ಲ ಕಡೆ ನಾನೀಗ ಹೇಳಿದಾಗೆ ಅಂಗಡಿಗಳು ಓಪನ್ ಆಗ್ತದೆ, ಫರ್ನಿಚರ್ ಅಂಗಡಿ ಬಂದ್ ಆಗ್ತಿರ್ತದೆ. ಆದರೆ ಇವರು ಇದ್ದ ಒಂದು ವ್ಯವಸ್ಥೆಯನ್ನು ಭದ್ರಗೊಳಿಸಿ ಈಗ 15,000 ಸ್ಕ್ವೇರ್ ಫೀಟ್ ಇದು ತೊಕ್ಕೊಟ್ಟಲ್ಲಿ ಶಾಪನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರಲ್ಲಿರುವಂತಹ ವ್ಯವಹಾರದಲ್ಲಿರುವಂತಹ ಧರ್ಮ ಉಪಯೋಗಿಸಿ ಮಾಡಿಕೊಂಡಿದ್ದಾರೆ. ಅವರ ಕಸ್ಟಮರ್ ಅನ್ನು ಪರ್ಮನೆಂಟ್ ಆಗಿ FD ಆಗಿ ಇಟ್ಟುಕೊಂಡಿದ್ದಾರೆ. ಇದರಿಂದಾಗಿ ಅವರು ಬಿಸಿನೆಸ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳುತ್ತಾ, ಇನ್ನು ಕೆನರಾ ಬ್ಯಾಂಕ್ನ ನಿವೃತ್ತ ಅಧಿಕಾರಿ AS ಭಟ್ ಮಾತನಾಡಿ, 4ನೇ ವರ್ಷಕ್ಕೆ ಕಾಲಿಟ್ಟ ವಿಕೆ ಗ್ರಾಹಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಇದಕ್ಕೆ ಮಾಲಕರ ಹಾಗೂ ಸಿಬ್ಬಂದಿಗಳ ಶ್ರದ್ಧೆ ಶ್ರಮವೇ ಕಾರಣ ಅಂತ ಹೇಳಿದರು. ಯಾವುದೇ ಒಂದು ಸಂಸ್ಥೆಯ ಯಶಸ್ಸಿಗೆ ಮುಖ್ಯವಾಗಿ ಕಾರಣಗಳು ಒಂದು ಹಾರ್ಡ್ ವರ್ಕ್, ಆಕರ್ಷಕ ಬೆಲೆ ಹಾಗೂ ಆಫ್ಟರ್ ಸೇಲ್ ಸರ್ವಿಸ್, ಇದು ಮೂರು ಕೂಡ ಮುಖ್ಯವಾಗಿರುತ್ತದೆ. ಇದು ಇಲ್ಲದೆ ಯಾವುದೇ ಸಂಸ್ಥೆ ಕೂಡ ಅಭಿವೃದ್ಧಿ ಆಗಲು ಸಾಧ್ಯವಿಲ್ಲ. ಈ ಮೂರು ಇದರ ಕಾರಣಗಳಿಂದಾಗಿ ವಿಠಲ್ ಕುಲಾಲ್ ಅವರು ಸಾಧಾರಣ ಒಂದು 15 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದಾರೆ. ಈ 3 ವರ್ಷದಿಂದ ಈ ಮೆಗಾ ಶೋರೂಮನ್ನು ಸ್ಥಾಪನೆ ಮಾಡಿ ಒಳ್ಳೆಯ ಯಶಸ್ಸನ್ನು ಸಾಧಿಸಿರುತ್ತಾರೆ. ಹಾಗೂ ಇನ್ನು ಬರುವ 1 ತಿಂಗಳ ಅವಧಿಯಲ್ಲಿ ತೊಕ್ಕೊಟ್ಟಿನಲ್ಲಿ ಅವರೊಂದು ಮೆಗಾ ಶೋರೂಮನ್ನು ಓಪನ್ ಮಾಡುವರಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಗ್ರಾಹಕರಿಗೂ ಸಹಕಾರವನ್ನು ಕೂಡ ಈ ವಿಠಲ್ ಕುಲಾಲ್ಗೆ ಸಿಗಲೆಂದು ಹಾರೈಸುತ್ತೇನೆ. ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಮುಖ್ಯ ಪ್ರಬಂಧಕರಾದ ರಾಜೇಶ್ ಪೈ, ಡೈಜಿ ವರ್ಲ್ಡ್ ಟಿವಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಲೆಕ್ಸ್, ಲೋಬೋ ಚೇಂಬರ್ಸ್ ಮಿಲನ್ ಹಾರಿಝೋನ್ ಪಾಲುದಾರರಾದ ಮೋಹನ್ ಬಾಳಿಗ, ಕರಾವಳಿ ಮಾರ್ಕೆಟಿಂಗ್ನ ಶಿವಾನಂದ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ವಿಕೆ ಲಿವಿಂಗ್ ಕಾನ್ಸೆಪ್ಟ್ ಮಾಲಕರಾದ ವಿಠಲ್ ಕುಲಾಲ್, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ವಿಕೆ ಲಿವಿಂಗ್ ಕಾನ್ಸೆಪ್ಟ್ ಮಾರ್ಕೆಟಿಂಗ್ ಮ್ಯಾನೇಜರ್ ರಾಜೇಶ್ವರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಬಂಪರ್ ಪ್ರೈಸ್ ಆಗಿ ಮಾರುತಿ ಸುಜುಕಿ ವ್ಯಾಗನರ್ ಕಾರನ್ನ ನಾರಾಯಣ ಪೈ, ಸುಜುಕಿ ಆಕ್ಸಸ್ 125 ಅನ್ನ ಪವನ್, ಬೆಡ್ರೂಮ್ ಸೆಟ್ ಅನ್ನ ನಳಿನಿ, ಸೋಫಾ ಸೆಟ್ ಕಿಶೋರ್ ಶೆಟ್ಟಿ, ಜೊತೆಗೆ 6S ಡೈನಿಂಗ್ ಸೆಟ್ ಸುಪ್ರಿಯಾ ಸುವರ್ಣ, ಪ್ಯಾನಾಸೋನಿಕ್ 40 ಇಂಚಸ್ LED ಟಿವಿಯನ್ನ ಶೋಭಾ ಶೆಟ್ಟಿ, ಹೈಯರ್ ರೆಫ್ರಿಜರೇಟರ್ ಸಂಧ್ಯಾ, ಪ್ಯಾನಾಸೋನಿಕ್ ಟಾಪ್ ಲೋಡ್ ವಾಷಿಂಗ್ ಮಿಷನ್ ಅನ್ನ ಹ್ಯಾಂಡ್ರಿ,
9ನೇ ಬಹುಮಾನವಾಗಿ ರೆಡ್ಮಿ 6 ಸ್ಮಾರ್ಟ್ಫೋನ್ ಅನ್ನು ಶೇಖ್ ಆಹಾ ಅವರು ಅದೃಷ್ಟಶಾಲಿಯಾಗಿ ಆಯ್ಕೆಗೊಂಡರು. ರಚನಾತ್ಮಕ ವಿನ್ಯಾಸ, ವಿವಿಧ ಬ್ರ್ಯಾಂಡ್ಗಳ ಪೀಠೋಪಕರಣ ಹಾಗೂ ಎಲೆಕ್ಟ್ರಾನಿಕ್ಸ್ ಇನ್ನಿತರ ಗೃಹೋಪಯೋಗಿ ಸಾಮಗ್ರಿಗಳು ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯವಿದೆ. ಅನುಕೂಲಕ್ಕೆ ತಕ್ಕಂತೆ ಫರ್ನಿಚರ್ಗಳನ್ನು ಗ್ರಾಹಕರಿಗೆ ಬೇಕಾದಂತೆ ತಯಾರಿಸಿ ನೀಡುವುದು ವಿಕೆಯ ವೈಶಿಷ್ಟ್ಯತೆ. ಉಚಿತ ಹೋಮ್ ಡೆಲಿವರಿ ಹಾಗೂ ಬಜಾಜ್ ಫಿನ್ಸರ್ವ್ನಿಂದ ಸಾಲ ಸೌಲಭ್ಯ ಹಾಗೂ ಸುಲಭ ಕಂತುಗಳ ಖರೀದಿಯ ವ್ಯವಸ್ಥೆಯೂ ಇಲ್ಲಿದೆ. ರವಿವಾರ ಈ ಮಳಿಗೆಯು ತೆರೆದಿರಲಿದ್ದು, ಗ್ರಾಹಕರಿಗಾಗಿ ವಿಕೆಯ 2 ಮಳಿಗೆಗಳಲ್ಲೂ ಕೂಡ ವಸ್ತುಗಳ ಮೇಲೆ 0% ಡೌನ್ ಪೇಮೆಂಟ್ ಮತ್ತು ಲೋನ್ ವ್ಯವಸ್ಥೆಗಳನ್ನು ಗ್ರಾಹಕರಿಗೆ ನೀಡಲಾಗ್ತಾ ಇದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.